ವಿನೋದ್ ಅಂತ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋದು. ನನಗೆ DLಗೆ ಸ್ವಲ್ಪ ಜನ ಕೇಳಿದ್ದಕ್ಕೆ 4,000 ಆಗುತ್ತೆ 5,000 ಆಗುತ್ತೆ ಅಂತ ಹೇಳಿದ್ರು. ಈ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಕಡೆಯಿಂದ ಪರ್ವೇಶ್ ಸರ್ ಅವರು ಕೇವಲ ಸರ್ಕಾರಿ ಫೀಸ್ ಏನಿದೆ ಅದನ್ನ ತಗೊಂಡು ನಮಗೆ DL ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸು. ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಕರ್ನಾಟಕ ವತಿಯಿಂದ ನಮ್ಮ ಬಗಾರ್ಪೇಟೆ ಶಾಖೆಯಿಂದ ಪರ್ವೇಶ್ ಅವರು ಮಾಡಿಸ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ತಗೊಂಡಿಲ್ಲ, ಗೌರ್ಮೆಂಟ್ ಫೀಸ್ ಏನಿದೆ ಅದು ಕಟ್ಕೊಳ್ತಾ ಇದ್ದಾರೆ, ಅದು ಮಾಡ್ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಹ್ಯೂಮನ್ ರೈಟ್ಸ್ ಪರ್ವೇಶ್ ಬೈ. ನಮಸ್ಕಾರ, ನಾನು ಶೇಖ್ ಪರ್ವೇಶ್, ನ್ಯಾಷನಲ್ ಲಿಮರೇಜ್ ಪ್ರೊಡಕ್ಷನ್ ಕಡೆಯಿಂದ. ಈಗ ನಮ್ಮ ಕಡೆ ಒಂದು DLs ಮಾಡ್ಕೊಂಡು ಬರ್ತಾರದು. ನಾವು ಫಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ರಿಂದ ತುಂಬ ಜನಕ್ಕೆ 500 ಜನಕ್ಕೆ ನಾವು ಇವತ್ತಿಗೆ ಮಾಡಿದ್ದೀವಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಕೋಲಾರ ಕಡೆ ಮತ್ತು ಚಿಂತಾಮಣಿ ಮತ್ತು ಮುಲ್ಬಾಗಲು ಮತ್ತು ಶ್ರೀನಿವಾಸಪುರ ಮತ್ತು ಬೆಂಗಳೂರು, ಕೆಆಪುರಂ, ಬೆಡ್ರಲ್ಲಿ, ಟ್ಯಾನಿ ರೋಡ್ ಕಡೆ ಈ ಕಡೆ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಎಲ್ಲ ಜನ ಹೋಗ್ಬಿಟ್ಟು ಪಾಸ್ ಆಗಿತ್ತು. ಈಗ ಸರ್ಕಾರಿ ಫೀಸ್ ಏನಿದೆ ಆ ಫೀಸ್ನಿಂದ ಈಗ ನಾವು ಫೇಸ್ಬುಕ್ದಲ್ಲಿ ನಮ್ಮ ಫ್ರೆಂಡು ಮತ್ತು ಇಲ್ಲ ಪಾಸ್ ಹಾಕೋದ್ರಲ್ಲಿ ಆಗ್ತಾಯಿದ್ದೀವಿ. ಅವ್ರ ಧನ್ಯವಾದಗಳು, ಪಾಸ್ ಆಗಿದ್ದಾರೆ. ಈಗ ನಮ್ಮ ಕಡೆಯಿಂದ ಏನಂತ ಓನ್ಲಿ ಫಾರ್ ಗೈಡ್ಸ್ ಮಾಡ್ತಾಯಿದ್ದೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ, ಯಾಕೆ ಮಾಡ್ಕೊಬೇಕು, ಯಾಕೆ ಪಾಸ್ ಆಗಬೇಕಂತ. ಅವ್ರ ಸ್ವಂತ ಫೀಸ್ ಕಟ್ತಾ ಇದ್ದಾರೆ. ಅವ್ರದ್ದೇ ಸರ್ಕಾರ ಫೀಸ್ ಎಷ್ಟಿದೆ 300, 400, 500 ಎಷ್ಟಿರುತ್ತೋ ಎಲ್ಲೆಲ್ಲಿಗೆ ಅಷ್ಟು ಅವ್ರು ಕಟ್ಕೊಂಡ್ಬಿಟ್ಟು ಅವ್ರು ಪಾಸ್ ಆಗಿರ್ತಾರೆ. ನಾವು ಹೇಗೆ ವೆಹಿಕಲ್ಸ್ ಓಡಿಸ್ಬೇಕು, ಅವ್ರು ಹೇಗೆ ರೂಲ್ ಆ್ಯಂಡ್ ಕಂಡೀಷನ್ಸ್ ಅಂತ ತೋರಿಸಿರ್ತೀವಿ.